ಇವರು ಹಡಿಲು ಬಿಡುವ ಸ್ಥಿತಿಯಲ್ಲಿದ್ದಂತಹ ಗದ್ದೆಗಳನ್ನು ತಿಂಗಳ ಹಿಂದಷ್ಟೇ ಕಷ್ಟಪಟ್ಟು ನಾಟಿ ಮಾಡಿದ್ದಾರೆ. ಆದರೆ ಉಪ್ಪು ನೀರಿನ ಹಾವಳಿ ವಿಸ್ತಾರವಾಗಿ ಬೆಳೆದಂತಹ ಪಾಚಿಯಿಂದಾಗಿ ಭತ್ತದ ಪೈರು ಸಂಪೂರ್ಣವಾಗಿ ನಾಶವಾಗಿದೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆದ ರೈತ ಈಗ ಕಂಗಾಲಾಗಿದ್ದಾರೆ. ಅಷ್ಟಕ್ಕೂ ಆ ರೈತನಿಗೆ ಎದುರಾಗಿರುವ ಸಮಸ್ಯೆಯಾದರೂ ಏನು ಅಂತ ಕೇಳ್ತಾ ಇದ್ದೀರಾ? ಹಾಗಿದ್ರೆ ಈ ವಿಶೇಷ ವರದಿಯನ್ನು ನೋಡಿ. ಇತ್ತೀಚಿನ ದಿನಗಳಲ್ಲಿ ಕೂಲಿಯಾಳುಗಳ ಸಮಸ್ಯೆ, ಉಪ್ಪು ನೀರಿನ ಹಾವಳಿಯಿಂದಾಗಿ ಕೃಷಿಕರು ತಮ್ಮ ಕೃಷಿ ಭೂಮಿಯನ್ನು ಬೇಸಾಯ ಮಾಡದೆ ಹಾಗೆಯೇ ಹಡಿಲು ಬಿಟ್ಟಿದ್ದಾರೆ. ಆದರೆ ಇಲ್ಲೊಬ್ಬ ಕೃಷಿಕ ಹಡಿಲು ಬೀಳುವ ಸ್ಥಿತಿಯಲ್ಲಿದ್ದ ಎಕರೆಗಟ್ಟಲೆ ಕೃಷಿ ಭೂಮಿಯನ್ನು ಗೇಣಿ ಪಡೆದು ಕೃಷಿ ಕಾರ್ಯ ನಡೆಸಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಕುಂದಾಪುರದ ಕೋಡಿ ಶಿವಾಲಯ ಸಮೀಪದ ನಿವಾಸಿ ಕೆ ಗಂಗಾಧರ ಪೂಜಾರಿ ಕೋಡಿ ಚಕ್ರೇಶ್ವರಿ ದೇವಸ್ಥಾನದ ಆಸುಪಾಸಿನ ಸುಮಾರು 18 ಎಕರೆಯಷ್ಟು ಸರಿಸುಮಾರು 60ಕ್ಕೂ ಅಧಿಕ ಗದ್ದೆಗಳನ್ನು ಗೇಣಿ ಪಡೆದು ಕಳೆದ 17 ವರ್ಷಗಳಿಂದ ಭತ್ತ ಬೇಸಾಯ ನಡೆಸುತ್ತಿದ್ದಾರೆ. ಗಂಗಾಧರ ಪೂಜಾರಿ ಅವರು ಮಂಗಳೂರಿನಲ್ಲಿ ಉದ್ಯಮವನ್ನು ನಡೆಸುವುದರ ಜೊತೆಗೆ ಮಳೆಗಾಲದ ಬಿಡುವಿನ ವೇಳೆಯಲ್ಲಿ ಪ್ರತಿ ವರ್ಷವೂ ನಾಟಿ ಕಾರ್ಯದಲ್ಲಿ ತೊಡಗಿಕೊಳ್ಳುತ್ತಾರೆ. ಸ್ವತಃ ಟಿಲ್ಲರ್ ಮೇಲೆ ಕೂತು ಗದ್ದೆ ಉಳುಮೆ ಮಾಡುವುದರಿಂದ ಹಿಡಿದು ಭತ್ತದ ನಾಟಿಗೆ ಪೂರಕವಾದ ಎಲ್ಲಾ ಕೆಲಸವನ್ನು ಅವರೇ ಮಾಡುತ್ತಾರೆ. ಸುಮಾರು 17 ವರ್ಷಗಳಿಂದಲೂ ನಿರಂತರವಾಗಿ ಹಡಿಲು ಬೀಳುವ ಸ್ಥಿತಿಯಲ್ಲಿದ್ದ ಗದ್ದೆಗಳನ್ನು ಗೇಣಿ ಪಡೆದು ಭತ್ತ ನಾಟಿ ಮಾಡುತ್ತಿರುವ ಗಂಗಾಧರ ಪೂಜಾರಿ ಅವರು ಇದೇ ಮೊದಲ ಬಾರಿಗೆ ಪಾಚಿ ಕಾಟದಿಂದ ಅಪಾರ ನಷ್ಟ ಅನುಭವಿಸುವಂತಾಗಿದೆ. ಭತ್ತದ ನಾಟಿ ಮಾಡಿದ ಬಳಿಕ ಗದ್ದೆಯಲ್ಲಿ ಹೆಚ್ಚು ನೀರು ನಿಲ್ಲದಂತೆ ತಗ್ಗು ಪ್ರದೇಶದ ಗದ್ದೆಗಳಿಗೆ ನೀರನ್ನು ಹಾಯಿಸಲಾಗುತ್ತದೆ. ಮೊದಲು ಒಂದೇ ಗದ್ದೆಯಲ್ಲಿ ಪಾಚಿ ಆವರಿಸಿದ್ದು ಗದ್ದೆಯಲ್ಲಿ ಹೆಚ್ಚಾದ ನೀರು ಇನ್ನೊಂದು ಗದ್ದೆಗೆ ಹಾಯಿಸಿದ್ರಿಂದ ಒಂದೇ ಭಾಗದಲ್ಲಿರುವ ಸುಮಾರು 6-7 ಗದ್ದೆಗಳಿಗೂ ಪಾಚಿ ವಿಸ್ತರಿಸಿದೆ. ಇದರಲ್ಲಿ 3 ಗದ್ದೆಗಳಲ್ಲಿ ನೇಜಿ ಸಂಪೂರ್ಣ ನಾಶವಾಗಿದೆ. ಪಾಚಿ ಸಮಸ್ಯೆಯ ಗಂಭೀರತೆ ಎಷ್ಟೆಂದರೆ ನಾಟಿ ಮಾಡಿರುವ ಗದ್ದೆಗಳ ಮೇಲೆ ಕಣ್ಣು ಹಾಯಿಸಿದರೆ ನಾಟಿ ಮಾಡಿರುವ ಕುರುಹುಗಳೇ ಸಿಗುತ್ತಿಲ್ಲ. ಅಷ್ಟರ ಮಟ್ಟಿಗೆ ಪಾಚಿ ತನ್ನ ಪ್ರಭಾವವನ್ನು ಬೀರಿದೆ. ಇನ್ನು ಗದ್ದೆಗಳಲ್ಲಿರುವ ಪಾಚಿಯನ್ನು ಮೇಲಕ್ಕೆತ್ತಿ ಹಾಕಲಾಗುತ್ತಿದೆಯಾದರೂ ಅದು ಇನ್ನಷ್ಟು ವ್ಯಾಪಿಸುತ್ತಿದೆ. ಇದರಿಂದಾಗಿ ಕೃಷಿಕ ಗಂಗಾಧರ ಪೂಜಾರಿ ಹೈರಾಣರಾಗಿದ್ದಾರೆ. ಈಗ 2 ವರ್ಷದಿಂದ ಹೋದ ವರ್ಷ ಒಂದು ಗದ್ದೆಯಲ್ಲಿ ಸ್ವಲ್ಪ ಪಾಚಿ ಸಮಸ್ಯೆ ಇದೆ. ಈ ವರ್ಷ ಇಡೀ 3 ಎಕರೆ, ನೀವು ನೋಡಿದ್ರಲ್ಲ 3 ಎಕರೆ ಪ್ರದೇಶದಲ್ಲೂ ಸಹ ಪಾಚಿ ಬೆಳೆದು ನಮಗೆ ಸಮಸ್ಯೆ ಆಗ್ತದೆ. ನಾವು ಅಗ್ರಿಕಲ್ಚರ್ ಆಫೀಸಲ್ಲಿ ಕೇಳಿದವಾಗ ನಮ್ಮ ಹತ್ರ ಏನು ಇದಕ್ಕೆ ಗೇಣಿಗೆ ಆಗಲಿಕ್ಕೋಸ್ಕರ ನಮ್ಮ ಹತ್ರ ಏನು ದಾಖಲೆ ಏನು ಪುರಾವೆ ಅಂತ ಇಲ್ಲ, ಭೂಮಿ ಇದೆ, ಪಾರ್ಟಿ ಕೊಡುವುದಿಲ್ಲ ನಮಗೆ. ಆವಾಗ ಈಗ ಕೃಷಿ ಇಲಾಖೆಯವರೇ ಈಗ ತಿರುಗಾಟ ಮಾಡ್ತಾರಲ್ಲ, ಈಗ ಮಾಡಿದವಾಗ ಏನಾದರೂ ಅವರ ಬಂದು ನೋಡುವಂಥದ್ದು ಇದಂತೆಲ್ಲ ಇದ್ದಿದ್ರೆ ನಮಗೂ ಸಮೇತ ಸ್ವಲ್ಪ ಒಳ್ಳೆಯದಾಗುತ್ತೆ. ಕೃಷಿ ಮಾಡಲಿಕ್ಕೆ ಸಮೇತ ಮತ್ತು ಮುಂದೆ ಮಾಡಲಿಕ್ಕೆ ಸಮೇತ ಉತ್ತೇಜನ ಬರುತ್ತೆ. ಈ ರೀತಿ ನೋಡಿ, ಈಗ ನಾನು ಸಾಧಾರಣ ಒಂದು 80,000 ರೂಪಾಯಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಇಲ್ಲಿ 80,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದವಾಗ ನಮಗೆ ಇದರಲ್ಲಿ ಒಂದು 10-15-20,000 ತೆಗಿಲಿಕ್ಕೆ ಕಷ್ಟ ಉಂಟು. ಈಗ ಬೆಳೆ ತೆಗಿಲಿಕ್ಕೆ ಕಷ್ಟ ಉಂಟು. ಇದೇ ರೀತಿ ನಾವು ಮುಂದೆ ಹೇಗೆ ಮಾಡಲಿಲ್ಲ. ನಾನು ಈಗ ಕೆಲವೊಂದು 17 ವರ್ಷದಿಂದ ನಮ್ಮ ಅಪ್ಪನ ಕಾಲದಿಂದ ನಾನು ಮಾಡ್ಕೊ ಬರ್ತಾ ಇದ್ದೆ. ಏನೋ ನಮಗೋಸ್ಕರ ನನಗೆ ಬೇರೆ ಫೀಲ್ಡ್ ಉಂಟು, ಬೇರೆ ನನಗೆ ಉದ್ಯೋಗ ಉಂಟು, ಅದಕ್ಕೋಸ್ಕರ ನನಗೆ ನಡೆದು ಹೋಗ್ತದೆ. ಈಗ ನಾನು ಇದನ್ನೇ ನಂಬಿ ಇದನ್ನೇ ಮಾಡೋದಾದರೆ ನನಗೆ ಇದರಲ್ಲಿ ಏನು ಸಮೇತ ಆಗುವುದಿಲ್ಲ. ಮತ್ತು ಕೃಷಿಯವರಿಗೆ ಕೃಷಿಯೆಲ್ಲ ಮಾಡ್ತಾರಲ್ಲ, ಅವರಿಗೆ ಸ್ವಲ್ಪ ಉತ್ತೇಜನ ಕೊಟ್ಟರೆ ಅವರು ಮುಂದೆ ಬರಬೇಕು. ಚಕ್ರೇಶ್ವರಿ ದೇವಸ್ಥಾನ ಸಮೀಪದ ಸುಮಾರು 3 ಎಕರೆ ಗದ್ದೆಯಲ್ಲಿ ಈ ಸಮಸ್ಯೆ ಕಾಣಿಸಿಕೊಂಡಿದ್ದು, ಇದಕ್ಕೆ ಉಪ್ಪು ನೀರಿನ ದಾಂಗುಡಿಯು ಪ್ರಮುಖ ಕಾರಣವಾಗಿದೆ. 3 ಎಕರೆ ಗದ್ದೆಯ ಉಳುಮೆ ನಾಟಿ ಕಾರ್ಯಕ್ಕೆ ಸುಮಾರು 60ರಿಂದ 70 ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ. ಇದೀಗ ಗದ್ದೆಯಲ್ಲಿ ಪಾಚಿ ಬೆಳೆದಿರುವುದರಿಂದ ಮತ್ತಷ್ಟು ಆತಂಕಕ್ಕೆ ಎಡೆ ಮಾಡಿದೆ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.